ಪರಿಷತ್ ವತಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಭಾಗಿತ್ವದಲ್ಲಿ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನದ ಲಾಂಛನ ಬಿಡುಗಡೆ ಕಾರ್ಯಕ್ರಮವು ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜಿನ ಡಾಕ್ಟರ್ ಕೆ ಶಿವರಾಮ ಕಾರಂತ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನದ ಲಾಂಛನ ಬಿಡುಗಡೆಯನ್ನ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಅನೇಕ ಸಮ್ಮೇಳನಗಳು ನಡೆಯುತ್ತೆ, ಆದರೆ ವಿದ್ಯಾರ್ಥಿಗಳಿಗೆ ಯಾವುದೇ ಸಮ್ಮೇಳನಗಳು ನಡೆಯೋದಿಲ್ಲ. ಈ ನಿಟ್ಟಿನಲ್ಲಿ ಈ ಮಕ್ಕಳ ತುಳು ಸಮ್ಮೇಳನ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಅನುಭವವನ್ನ ನೀಡುತ್ತೆ ಹಾಗೂ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳಿಯುವಂತಾಗಬೇಕು. ಈ ನಿಟ್ಟಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಸಂಪೂರ್ಣ ಸಹಕಾರ ನೀಡುತ್ತೆ ಎಂದರು. ಇದು ಪ್ರಕೃತಿಯ ಧರ್ಮ. ಒಬ್ಬೇ ವ್ಯಕ್ತಿಯನ್ನು ಸಾಧಕ ಅವರಾಟ ಅಥವಾ ಒಬ್ಬ ಸಾಧಕಿ ಅವರಾಟ ಆ ಮನಸ್ಥಿತಿ ಹಂಚಬಹುದು. ಅಪಗಂಡ ವಿದ್ಯಾರ್ಥಿ ತುಳು ಸಮ್ಮೇಳನ ನೀವು ಅನ್ಕೊಂಡಂತ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇದೊಟ್ಟು ತುಳು ಪರಿಷತ್ ಆಯ್ತು ಮಂಗಳೂರು ವಿಶ್ವವಿದ್ಯಾಲಯ ಒಟ್ಟು ಕೈ ಜೋಡಿಸುವಂತ ಮಲ್ಕೋಡು ಮನ ಅದ್ದೂರಿ ಮಾಡ್ಕೊಂಡು ಅನ್ಪುಜಾನೆ. ಬಟ್ ಅರ್ಥಗರ್ಭಿತ ಅವರು ಅರ್ಥಪೂರ್ಣ ಅವರು ಮಾಂತೆಗಳ ನೆನಪು ಹೊರೆಯೋಡು ಬುಕ್ಕ ಇಡೀ ಸಮ್ಮೇಳನ ಇಂಚಿನ ಮಾಂದ ಆಡಿದ್ರೆ ದುಂಪೋಡು ಆಡಿಗೆ ಅದು ಮುಂತಿನ ನೀರಾವರದಲ್ಲಿ ಸೊ ಅಂಜೆ ಕೂಡ ಈ ವಿದ್ಯಾರ್ಥಿ ತುಳು ಸಮ್ಮೇಳನ ಮಾಡ್ಕೊಂಡಾಗ ಏನ್ ಪಂಡ್ಯಾರಿ ಮಂಗಳೂರು ವಿಶ್ವವಿದ್ಯಾಲಯ ಎಂಚಿನ ಮಾಂತ ತನು ಇಟ್ಕೊಂಡು ಮನ ಇಟ್ಕೊಂಡು ಧನಲ ಕೊರಪಾಯಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಗಟ್ಟಿ, ಕಾಲೇಜಿನ ಪ್ರಾಂಶುಪಾಲರಾದ ಉದಯ್ ಕುಮಾರ್ ಇರುವತ್ತೂರು, ತುಳು ಪರಿಷತ್ನ ಗೌರವಾಧ್ಯಕ್ಷರಾದ ಸ್ವರ್ಣ ಸುಂದರ್, ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಪೀಠದ ಸಂಚಾಲಕರಾದ ಡಾಕ್ಟರ್ ಮಾಧವ, ತುಳು ಪರಿಷತ್ನ ಶಿವಾನಂದ ಕರ್ಕೇರ, ತುಳು ಪರಿಷತ್ ಖಜಾಂಜಿ ಶುಭೋದಯ, ಹಿರಿಯ ಪತ್ರಕರ್ತ ತಾರನಾಥ್ ಗಟ್ಟಿ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.